ಉಡುಪಿ ಕೃಷ್ಣ ಮಠದಲ್ಲಿ ನಿತ್ಯ ಅನ್ನದಾನ ನಡೆಯುತ್ತದೆ. ಶಿರೂರು ಮಠಾಧೀಶರು ತಮ್ಮ ಪ್ರತಿ ಪರ್ಯಾಯದಲ್ಲಿ ಅನ್ನದಾನಕ್ಕೆ ಮಹತ್ವ ನೀಡುತ್ತಾರೆ. ನಿತ್ಯ ಸಾವಿರಾರು ಜನರು ಅನ್ನ ಪ್ರಸಾದ ಸ್ವೀಕಾರ ಮಾಡುತ್ತಿದ್ದು, ಆದ್ದರಿಂದ ಬರುವ ಭಕ್ತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸ್ಟೀಲ್ ಪ್ಲೇಟ್ ಅಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಎಲೆ ಊಟದ ಜೊತೆಗೆ ಪ್ಲೇಟ್ ಊಟ ಕೂಡ ಮಾಡಿರುವುದರಿಂದ ಭಕ್ತರಿಗೆ ಅನುಕೂಲವಾಗಿದೆ ಎಂದು ಮಠದ ದಿವಾನರು ತಿಳಿಸಿದ್ದಾರೆ. ಅನ್ನದಾನದಲ್ಲಿ ವಿವಿಧ ಬಗೆಯ ಪಲ್ಯದ ಜೊತೆಗೆ ಸ್ವೀಟ್ಗಳನ್ನು ನೀಡಲಾಗುತ್ತಿದ್ದು, ತಮಗೆ ಇಷ್ಟವಾದ ಪದಾರ್ಥಗಳನ್ನು ಸ್ವೀಕರಿಸಬಹುದಾಗಿದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತದೆ. ಆದ್ದರಿಂದ ಈ ವ್ಯವಸ್ಥೆಯು ಲೋಪದೋಷಗಳನ್ನು ಸರಿಪಡಿಸಲು ಅವಕಾಶವಾಗಿದೆ ಎಂದು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಅನ್ನಬ್ರಹ್ಮನ ದೇಗುಲನಾದಂತಹ ಉಡುಪಿಯಲ್ಲಿ ಭಕ್ತಾದಿಗಳಿಗೆ ಅನುಕೂಲತೆಗೋಸ್ಕರ ಊಟದ ವಿತರಣೆಯಲ್ಲಿ ಕೆಲವೆಲ್ಲ ಪರಿವರ್ತನೆ ಮಾಡಿ ನೋಡಿದ್ದೇವೆ. ಕೊನೆಗೆ ಯಾವ ಹಂತಕ್ಕೆ ಬಂದೆವು ಕೇಳಿದರೆ, ಎಲ್ಲ ವ್ಯವಸ್ಥೆಗಳು ಎಲ್ಲ ರೀತಿಯಾದ ಭಕ್ತರಿಗೂ ಅವಶ್ಯಕತೆ ಇರೋದರಿಂದ ಮಾಡುವ ಅಂತ ಒಂದು ನಿಶ್ಚಯ ಮಾಡಿದ್ದೇವೆ. ಇವಾಗ ಬಫೆ ಸಿಸ್ಟಮನ್ನು ಮಾಡಿದ್ದೇವೆ. ಯಾಕೆ ಕೇಳಿದರೆ, ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷಾ ಕಾಲ, ನಮಗೆ ಅರ್ಜೆಂಟ್ ಉಂಟು, ನಮಗೆ ವಿಳಂಬ ಆಗತ್ತೆ, ನಾವು ಹೋಗಬೇಕು ಅಂತ ವಿರುದ್ಧ ದಿಕ್ಕಿನಲ್ಲಿ ಬಂದು ಊಟ ಮಾಡಿ ಹೋಗ್ತಾಯಿದ್ರು. ಅದಕ್ಕೆ ಹೇಳಿದೆವು, ಇಲ್ಲ ನಿಮಗೆ ಅಷ್ಟು ವಿಳಂಬ ಆಗ್ತದೆ ಅಂತ ಕೇಳಿದರೆ ನಿಮಗೆ ಕೂಡಲೇ ಬಫೆಯಲ್ಲಿ ಊಟ ಮಾಡಿ ಹೋಗಬಹುದು ಅಂತ ಒಂದು ಬಫೆ ಸಿಸ್ಟಮನ್ನು ಇಟ್ಟಿದ್ದೇವೆ. ಹಾಗೆ ಹೆಚ್ಚಿನವರು ನಮಗೆ ಗಂಟು ನೋವುಂಟು, ಕಾಲು ನೋವುಂಟು, ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಇಂಥದ್ದೆಲ್ಲ ಹೇಳ್ತಾರೆ. ಮತ್ತು ನೆಲೆಯಲ್ಲಿ ತಟ್ಟೆ ಇಟ್ಟರೂ ಕೂಡ ಬಗ್ಲಿಕ್ಕಾಗೋದಿಲ್ಲ ಎನ್ನುವ ಮೂಲಕ ಮತ್ತೆ ತಟ್ಟೆಯನ್ನು ಕೈ ಮೇಲೆ ಬಾಯಿಯ ಹತ್ತಿರ ಇಟ್ಟುಕೊಂಡು ಊಟ ಮಾಡುವುದನ್ನು ಕೂಡ ಕಂಡಿದ್ದೇವೆ. ಅದಕ್ಕೋಸ್ಕರ ಈ ಬಫೆ ಸಿಸ್ಟಮನ್ನು ಕೂಡ ನಾವು ಜಾರಿ ತರ್ತಾ ಇದ್ದೇವೆ. ಸಾಂಪ್ರದಾಯಿಕವಾಗಿ ಶನಿವಾರ ನೆಲದಲ್ಲಿ ಊಟ ಮಾಡುವ ಸಂಖ್ಯೆ ಬಹಳ ಇದ್ದದರಿಂದ ಇದೇ ಟೂರಿಸ್ಟ್ ಪಂಕ್ತಿಯಾದಂಥ ಈ ಭೋಜನ ಶಾಲೆಯಲ್ಲಿ ನೆಲದಲ್ಲಿ ಊಟವು, ಪಕ್ಕದ ಒಂದು ಹಾಲಲ್ಲಿ ಬಫೆ ಸಿಸ್ಟಮು ಇರ್ತದೆ. ಹಾಗೆ ಬೇರೆ ದಿನಗಳಲ್ಲಿಯೂ ಕೂಡ ಅರ್ಜೆಂಟು ಇದ್ದವರಿಗೆ ಬಫೆ ಸಿಸ್ಟಮು, ಶಾಸ್ತ್ರೀಯವಾಗಿ ಕೆಳಗೆ ಕೂತು ಊಟ ಮಾಡುವವರಿಗೆ ಕೆಳಗೆ ಕೂತ್ಕೊಳ್ಳುವ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಹಾಗಾಗಿ ಭಕ್ತಾಭಿಮಾನಿಗಳೆಲ್ಲ ಸ್ವಲ್ಪ ಸಹಕಾರವನ್ನು ಕೊಡಬೇಕು. ಯಾಕೆ ಕೇಳಿದರೆ, ಇಲ್ಲಿ ತುಂಬ ಐಟಮ್ ಇರೋದರಿಂದ ಸ್ವಲ್ಪ ಪಂಕ್ತಿ ನಿಧಾನ ಆಗ್ತಾ ಉಂಟು. ಹಾಗಾಗಿ ಊರಿನವರು ಪರವೂರಿನವರು ಎಲ್ಲರೂ ಕೂಡ ಸಾವಕಾಶವಾಗಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಕೃಷ್ಣದೇವರ ಮುಖ್ಯಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೆ.